ಕಾನೂನಿನ ಎದುರು ಎಲ್ಲರೂ ಸಮಾನರು. ತಪ್ಪು ಮಾಡಿದವರು ಯಾರೇ ಆಗಿದ್ರೂ ಅವರು ತಪ್ಪಿಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ. ಜಾಮೀನು ದೊರೆಯದಂತೆ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಹೇಳಿದ್ದಾರೆ. ಮಂಗಳೂರಿನ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಅವರು ಮಾಧ್ಯಮದ ಜೊತೆ ಮಾತನಾಡಿದರು. ಪೊಲೀಸರಿಗೆ ಹೈ ಪ್ರೊಫೈಲ್, ಲೋ ಪ್ರೊಫೈಲ್ ಪ್ರಕರಣಗಳು ಎಂಬುದಿಲ್ಲ. ಎಲ್ಲರೂ ಸಮಾನರು. ಮಾದಕ ವಸ್ತುಗಳನ್ನು ನಿಯಂತ್ರಿಸುವಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಿಗೂ ಜವಾಬ್ದಾರಿ ಇರುತ್ತದೆ. ಮಾದಕ ವಸ್ತುಗಳು ಅಂತಾರಾಷ್ಟ್ರೀಯವಾಗಿ ವಿಮಾನಗಳ ಮೂಲಕವೂ ಬರುವುದು, ಮಾದಕ ವಸ್ತು ಸಾಗಾಟಗಾರರು ಸೈಬರ್ ಅಪರಾಧಗಳಲ್ಲಿಯೂ ತೆರೆದುಕೊಂಡಿರುವುದು ಮೊದಲಾದ ವಿಚಾರಗಳು ತಿಳಿದಿದೆ. ಎಲ್ಲ ಆಯಾಮಗಳಲ್ಲಿಯೂ ತನಿಖೆ ನಡೆಯುತ್ತಿದೆ. ಕೇಂದ್ರದ ತನಿಖಾ ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸುತ್ತಿದ್ದೇವೆ ಎಂದರು. NDPS ಆಕ್ಟ್ ಒಂದು ಬಹಳ ಸ್ಟ್ರಿಕ್ಟ್ ಆಕ್ಟ್. ರಿಕ್ವೈರ್ಮೆಂಟ್ಸ್ ಫ್ರಮ್ ಪೊಲೀಸ್ ಆಫೀಸರ್ಸ್ ಆರ್ ವೆರಿ ಸ್ಟ್ರಿಕ್ಟ್. ಅದಕ್ಕೆ ನಾವು ಪಾಲನೆ ಮಾಡಬೇಕಾಗತ್ತೆ. ನಾವು ಕಾನೂನು ಬಹಳ ಸ್ಟ್ರಿಕ್ಟ್ ಇದೆ, ಪಾಲನೆ ಮಾಡೋದು ಕಷ್ಟ ಆಗುತ್ತೆ ಹೇಳೋದು ತಪ್ಪಾಗುತ್ತೆ. ಕರೆಕ್ಟಾಗಿ ಪಾಲನೆ ಮಾಡಬೇಕು. ಮಾಡಲಿಲ್ಲ ಅಂದರೆ ಕೇಸ್ ಬಿದ್ದೋಗ್ಬಿಡುತ್ತೆ. ಅದಕ್ಕೆ NDPS ಬಗ್ಗೆ ಸಾಕಷ್ಟು ಟ್ರೈನಿಂಗ್ ಕೂಡ ವಿದಿನ್ ಡಿಪಾರ್ಟ್ಮೆಂಟ್ ನಡೀತಾ ಇದೆ. ಯಾವ ರೀತಿ ರೇಡ್ ಮಾಡಬೇಕು, ಯಾರ ಜೊತೆಗೆ ರೇಡ್ ಮಾಡಬೇಕು, ಹೇಗೆ ಇನ್ವೆಸ್ಟಿಗೇಟ್ ಮಾಡಬೇಕು, ಹೇಗೆ ಕನ್ಫೆಷನ್ ರೆಕಾರ್ಡ್ ಮಾಡಬೇಕು, ಅದರ ಬಗ್ಗೆ ಟ್ರೈನಿಂಗ್ನೂ ನಡೀತಾ ಇದೆ. ಭಾಳಷ್ಟು ಆಫೀಸರ್ಸ್ಗೆ ಗೊತ್ತಿದೆ. ಸೊ ಕರೆಕ್ಟ್ ಆ್ಯಕ್ಟ್ ಪ್ರಕಾರ ನಮ್ಮ ಜುಡಿಷಿಯಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ತಪ್ಪು ಕಲ್ಪನೆ ಏನಂದರೆ ನಾರ್ಕಾಟಿಕ್ಸ್ ಯಾರೊಬ್ರದ್ದು ಜವಾಬ್ದಾರಿ ಇದೆ, ಅದೇ ತಪ್ಪು ಕಲ್ಪನೆ. ನಾರ್ಕಾಟಿಕ್ಸ್ ಎಲ್ರದ್ದು ಜವಾಬ್ದಾರಿ ಇದೆ. ನಮ್ಮ ರಾಜ್ಯದಲ್ಲಿ 1,000 ಪೊಲೀಸ್ ಸ್ಟೇಷನ್ ಇವೆ. ನಾರ್ಕೋಟಿಕ್ಸ್ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದು ಜವಾಬ್ದಾರಿ ಇದೆ. ಯಾವುದೊಂದು ವಿಶೇಷ ಪೊಲೀಸ್ ಸ್ಟೇಷನ್ದು ಜವಾಬ್ದಾರಿ ಇಲ್ಲ. ಕೆಲವು ಪೊಲೀಸ್ ಸ್ಟೇಷನ್ ಜವಾಬ್ದಾರಿ ಜಾಸ್ತಿ ಇರ್ಬೋದು, ಬಟ್ ಬೇರೆಯವ್ರದ್ದು ಇಲ್ಲ ಆ ಥರ ತಿಳ್ಕೊಬಾರ್ದು. ಪ್ರತಿಯೊಂದು ಪೊಲೀಸ್ ಸ್ಟೇಷನ್, ಮತ್ತು ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ, CID, ಸೆಂಟ್ರಲ್ ಗೌರ್ಮೆಂಟಲ್ಲಿ NCB ಎಲ್ಲ ಒಟ್ಟಿಗೆ ಕೈಗೆ ಕೈ ಜೋಡಿಸಿ ಇದಕ್ಕೆ ಕೆಲಸ ಮಾಡಬೇಕಾಗತ್ತೆ. ಮಾಡ್ತಾಯಿದ್ದೀವಿ. ಡ್ರಗ್ ಈಸ್ ಆನ್ ಇಂಟರ್ನ್ಯಾಷನಲ್ ಫಿನಾಮಿನಾ. ಬರೀ ಡ್ರಗ್ಸ್ ಆಂಧ್ರ, ಕೇರಳ, ಗೋವಾದಿಂದ ಬರ್ತಾ ಇಲ್ಲ, ಅದು ಬರ್ತದೆ. ಬಟ್ ಡ್ರಗ್ಸ್ ಇಂಟರ್ನ್ಯಾಷನಲ್ ಫ್ಲೈಟ್ಸಲ್ಲೂ ಬರ್ತದೆ. ಅದು ಎಲ್ಲ ಇದೆ. ಇಟ್ಸ್ ಅ ಫ್ಯಾಕ್ಟ್. ನಾಟ್ ಓನ್ಲಿ ದ್ಯಾಟ್, ಸೋ ಮೆನಿ ಫಾರಿನರ್ಸ್ ಹೂ ಓವರ್ ಸ್ಟೇ ಹೇರ್. ವೀಸಾ ಎಕ್ಸ್ಪೈರ್ ಆದಮೇಲೆ ಕೂಡ ಅವರು ಇಲ್ಲಿ ಓವರ್ ಸ್ಟೇ ಮಾಡ್ತಾರೆ. ಅವರು ಸೈಬರ್ ಕ್ರೈಮಲ್ಲಿ ಭಾಗಿಯಾಗ್ತಾರೆ, ಡ್ರಗ್ಸಲ್ಲೂ ಭಾಗಿಯಾಗ್ತಾರೆ, ಪ್ರಾಸ್ಟಿಟ್ಯೂಷನಲ್ಲೂ ಅದು ನಡೆಸೋಕ್ಕೆ ಭಾಗಿಯಾಗ್ತಾರೆ. ಸೊ ಅದಕ್ಕೆ ಎಲ್ಲ ಆ್ಯಂಗಲ್ಸಿಂದ, ಪ್ರತಿಯೊಂದು ಆ್ಯಂಗಲಿಂದ ಕಾರ್ಯಾಚರಣೆ ನಡೀತಾ ಇದೆ. ನೋ ಒನ್ ವಿಲ್ ಬಿ ಲೆಫ್ಟ್. ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲರ್ಗಳ ಬಂಧನ ಪ್ರಕರಣ ಮತ್ತು ಮಂಗಳೂರಿಗೂ ನಂಟಿರುವ ಕುರಿತಾಗಿ ಪ್ರಶ್ನಿಸಿದಾಗ ತನಿಖೆ ನಡೆಯುತ್ತಿದೆ. ಈ ಹಂತದಲ್ಲಿ ಹೇಳಿಕೆ ನೀಡಲಾಗದು. ತನಿಖೆ ಪೂರ್ಣಗೊಂಡ ಅನಂತರ ಎಲ್ಲ ಮಾಹಿತಿ ನೀಡಲಾಗುವುದು ಎಂದು ಪೊಲೀಸ್ ಮಹಾನಿರ್ದೇಶಕರು ಹೇಳಿದರು. ಈ ಸಂದರ್ಭ ಪೊಲೀಸ್ ವರಿಷ್ಠಾಧಿಕಾರಿ BM ಲಕ್ಷ್ಮೀಪ್ರಸಾದ್, ಡ್ರಗ್ಸ್ ಬಗ್ಗೆ ಈಗಲೇ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಅದು ಹೇಳೋದು ತಪ್ಪು. ಡ್ರಗ್ಸ್ದು ಕಂಪ್ಲೀಟ್ಲಿ ನಿರ್ಮೂಲನೆ ಮಾಡಬೇಕು. ಇದು ಇವತ್ತು ಅಲ್ಲ. ನಮ್ಮ ಗೃಹ ಸಚಿವರು, ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಭಾಳ ಟೈಮಿಂದ ಹೇಳ್ತಾ ಬಂದಿದ್ದಾರೆ. ಮತ್ತು ಆ್ಯಕ್ಷನ್ ಕೂಡ ಸುಮಾರು ಆ್ಯಕ್ಷನ್ ಆಗಿದೆ. ಇತ್ತೀಚೆಗೆ ಸ್ವಲ್ಪ ಬೆಂಗಳೂರು ಸಿಟಿಯಲ್ಲಿ ಇದು ಆ್ಯಕ್ಷನ್ ಜಾಸ್ತಿ ಆಗಿದೆ. ಮತ್ತು ಅದು ಭಾಳ ಒಳ್ಳೆಯ ಸಂಗತಿ. ಒಳ್ಳೆ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಅರೆಸ್ಟ್ ಮಾಡೋದು ಇದೆ. ಭಾಳಷ್ಟು ಸರಿ ಬರೀ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವ್ರಿಗೆ ಹಿಡಿದು ನಾವು ಕೋರ್ಟ್ ಕಳಿಸ್ತಾ ಇದ್ದೀವಿ. ಈಗ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಸಪ್ಲೈ ಚೈನ್ ಬ್ರೇಕ್ ಮಾಡೋಕ್ಕೆ ಬರೀ ಬೆಂಗಳೂರು ಸಿಟಿ ಮಾತ್ರ ಅಲ್ಲ, KGF ಅಲ್ಲಿ ಆಗಿದೆ, ಚಿಕ್ಕಬಳ್ಳಾಪುರಲ್ಲಿ ಆಗಿದೆ, ಚಿತ್ರದುರ್ಗ ಆಗಿದೆ, ಹುಬ್ಬಳ್ಳಿ ಧಾರವಾಡ, ಬೆಳಗಾಮಲ್ಲಿ ಆಗಿದೆ, ದಕ್ಷಿಣ ಕನ್ನಡದಲ್ಲಿ ಆಗಿದೆ. ಆದರೆ ಏನಾಗುತ್ತೆ, ಬೆಂಗಳೂರು ಕ್ಯಾಪಿಟಲ್ ಇರೋದರಿಂದ ಸ್ವಲ್ಪ ಸುದ್ದಿಯಲ್ಲಿ ಜಾಸ್ತಿ ಬರ್ತದೆ. ಬಟ್ ಎಲ್ಲ ಕಡೆ ಸಮಗ್ರ ರೂಪದಿಂದ ಕಾರ್ಯಾಚರಣೆ ನಡೀತಾ ಇದೆ. ಮತ್ತು ಕಂಪ್ಲೀಟ್ ನಿರ್ಮೂಲನೆ ಮಾಡ್ತೀವಿ ಅಂತ ಭರವಸೆ ನಾವು ಎಲ್ಲರಿಗೂ ಕೊಡ್ತೇವೆ. ಮಂಗಳೂರು ಪೊಲೀಸ್ ಆಯುಕ್ತರಾದ ವಿಕಾಸ್ ಕುಮಾರ್, IGP ದೇವಜ್ಯೋತಿ ರಾಯ್ ಉಪಸ್ಥಿತರಿದ್ದರು.